ಪುತ್ತೂರು ಮಹತ್ವಬಾರ ಮಹಾಲಿಂಗೇಶ್ವರ ದೇವರಿಗೆ ನಮ್ಮ ಹರ್ಷೇಂದ್ರ ಪೈ ಅವರು ಪುತ್ತೂರಿನವರು ತೆಂಕಿಲದವರು 12 ಮಣೆಯನ್ನು ಸೇವಾ ರೂಪದಲ್ಲಿ ಕೊಟ್ಟಿರುತ್ತಾರೆ. ಹಲಸಿನ ಮಣ್ಣೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಇವತ್ತು ಮಾಡಿ ನಮಗೆ ಅವರೇ ಆಗಿ ದಂಪತಿ ಸಮೇತ ತಾಯಿಯನ್ನು ಕರ್ಕೊಂಡು ಬಂದು ಮಹಾಲಿಂಗೇಶ್ವರ ದೇವರಿಗೆ ಇವತ್ತು ಅರ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಮಹಾಲಿಂಗೇಶ್ವರ ದೇವರು ಅವರ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಮೊನ್ನೆ ಕೂಡ ಒಬ್ಬರು ದಾನಿಯವರು 1 ಕ್ವಿಂಟಲ್ ಅಕ್ಕಿಯನ್ನು ಕೊಡಲಿಕ್ಕೆ ಬಂದರು. ಅವರ ಹತ್ರ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಎಲ್ಲ ಚರ್ಚಿಸಿದೆ. ಅವರ ಸಲಹೆಯನ್ನೆಲ್ಲ ಕೇಳಿಕೊಂಡೆ. ನಂತರ ಹೋಗುವಾಗ ಅವರೇ ಆಗಿ ಹೇಳಿದರು, ನಾನು ಈ ಸುತ್ತ ಇರುವ ಕಟ್ಟೆಗೆ ಒಂದು ಕಟ್ಟೆಯನ್ನು ನನ್ನ ಲೆಕ್ಕದಲ್ಲಿ ಮಾಡಿಸ್ತೇನೆ ಅಂತೇಳಿ. ಅವರು ಬೆಂಗಳೂರಲ್ಲಿ ಉದ್ಯಮಿಯಾಗಿ ಇದ್ದಾರೆ, ಪುತ್ತೂರಿನವರು. ಆಗ ನಾನು ಹೇಳಿದೆ 15ರಿಂದ 20 ಲಕ್ಷ ಆಗುವ ಅಂದಾಜು ಉಂಟು ಅಂತೇಳಿ. ಅದು ಎಷ್ಟೇ ಲಕ್ಷ ಆದರೂ ನಾನು ಕೊಡ್ತೇನೆ ಅಂತ ಹೇಳುವ ಒಂದು ಕಟ್ಟೆ ನನ್ನ ಲೆಕ್ಕದಲ್ಲಿ ಅಂತ ಹೇಳಿ ಹೇಳಿದ್ದಾರೆ. ಹಾಗೆ 4 ಕಟ್ಟೆಗಳಲ್ಲಿ 3 ಕಟ್ಟೆಗೆ ಈಗಾಗಲೇ ದಾನಿಗಳು ಮುಂದೆ ಬಂದಿದ್ದಾರೆ. ಆದಷ್ಟು ಬೇಗ ಈ 4/25ಕ್ಕೆ ಜೀರ್ಣೋದ್ಧಾರ ಸಮಿತಿ ಅಭಿವೃದ್ಧಿಯ ಸಮಿತಿಯ ಮೀಟಿಂಗ್ ಆಗಿ ನಂತರ ನಾವು ಆ ಅಭಿವೃದ್ಧಿ ಕೆಲಸವನ್ನು ಕಟ್ಟೆಯ ಕೆಲಸವನ್ನು ಕೂಡ ಮಾಡಲಿದ್ದೇವೆ. ಅಭಿವೃದ್ಧಿ ಬಗ್ಗೆ ಹಲವಾರು ಕಟ್ಟೆಗಳ ವಿಷಯ ಆಗಲಿ, ಅಕ್ಕಿಯ ವಿಷಯ ಆಗಲಿ, ಇನ್ನು ಎಂಥ ಗೋಗ್ರಸದ ವಿಷಯದಲ್ಲೇ ಆಗಲಿ, ಈಗ ಎಳ್ಳೆಣ್ಣೆಯನ್ನು ಭಕ್ತಾದಿಗಳು ಸಮರ್ಪಣೆ ಮಾಡುತ್ತಿದ್ದಾರೆ. ಸುಮಾರು 25ರಿಂದ 30 ಲೀಟರ್ ಎಣ್ಣೆ ಈಗಾಗಲೇ ಭಕ್ತರು ಅಲ್ಲಿ ಹಾಕಿದ್ದಾರೆ. 18ಕ್ಕೆ ಅದು ಅಭಿಷೇಕ ಆಗಿ ಶಿವನಿಗೆ ಸ್ಪರ್ಶ ಆದ ಎಣ್ಣೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನಾವು ನೀಡಲಿದ್ದೇವೆ. ಇನ್ನು ಮುಂದೆ ದಾನಿಗಳು ಯಾವ ಕಟ್ಟೆ ಆಗಲಿ ಇನ್ನಿತರ ಬಗ್ಗೆ ಆಗಲಿ ಕೊಡುವುದಾದರೆ ನಮ್ಮ ಸಮಿತಿಯ ಗಮನಕ್ಕೆ ತನ್ನಿ ನಿಮಗೆ ಮಹಾಲಿಂಗೇಶ್ವರ ದೇವರ ಪ್ರಸಾದ ಕೊಡಿಸುವಂಥ ವ್ಯವಸ್ಥೆಯನ್ನು ಮುಂದಿನ ದಿವಸದಲ್ಲಿ ನಾವು ಮಾಡ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.